ಒಂಚೂರು ಮೆಲ್ಲದಿಲ್ಲ. ರಂಜಿತ್ ಬರ್ತಾರೆ. ಹಾಯ್ ರಂಜಿತ್, ವೆಲ್ಕಮ್. ವನಸಾಂಡೆ ರಂಜಿತ್, ಲೈಕ್ ಕೊರಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ವನಸ್ ಬಂತಾರಾ ದಾದೆ ಕಾಜಿ ಪೋಸ್ ದಾದೆ ಸ್ಪೆಷಲ್ ಇನಿ ಫಸ್ಟ್ ಲೈಕ್ ಆ್ಯಂಡ್ ಕಮೆಂಟ್ ಎನ್ನನೆ ಅಕ್ಕ. ಥ್ಯಾಂಕ್ ಯು ರಂಜಿತ್, ಥ್ಯಾಂಕ್ ಯು ಸೋ ಮಚ್. ಆಣೆ ಪೋದು ಬರ್ತಾರೆ ದೇವಸ್ಥಾನಗೂ. ಒಡೆ ದೇವಸ್ಥಾನ ಪೋಯರೇನು ತಿಳಿಬುದ್ದಾಯಿ. SRS ಅವ್ರು ಬಂದರು. ಹಾಯ್ SRS, ವೆಲ್ಕಮ್. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. SRS ಅವರೇ, ಊಟ ಆಯಿತಾ ನಿಮ್ಮದು? ಏನು ಸ್ಪೆಷಲ್? ನಿಮಗೆಲ್ಲರಿಗೂ ನಾಗರ ಪಂಚಮಿಯ ಹಬ್ಬದ ಶುಭಾಶಯಗಳು ಅಕ್ಕ. ಸೂಪರ್ ಲೈವ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಬಸವರಾಜ್ ಅವರು, ಥ್ಯಾಂಕ್ ಯು. ರಾಜ್ಪೂತ್ ಅವ್ರು ಬಂದರು. ಹಲೋ ಮೇಡಮ್ ಅಂತಾರೆ. ಹಲೋ ರಾಜ್ಪೂತ್ ಅವರು, ವೆಲ್ಕಮ್. ಸಂಗೀತಕ್ಕ ಯಾನು ಪೋತು ಜಿಲ್ಲಡ್ ಪೋತೀರ ಅಂದಕ್ಕ ಅಂದೆ. ಓಕೆ ಲೈಕ್ ಫೋರ್. ಓಕೆ ಥ್ಯಾಂಕ್ ಯು ರಾಜ್ಪೂತ್ ಜಿ, ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದವರು ಲೈಕ್ ಕೊಡಿ ಆಯಿತಾ. ನಾನೆಲ್ಲ ಬೈದು ಚೀರು ಭಟ್ರು ಕಾತೊಂದುಲ್ಲ ಅಂದಿ ನಲ್ಲ ಬೈಚೀರಾ ಅಕ್ಕ. ಸೂಪರ್ ಸ್ಟಾರ್ ಅಕ್ಕ. ನಾನು ಸೂಪರ್ ಸ್ಟಾರ್. ರಂಜಿತ್ ಸೂಪರ್ ಸ್ಟಾರ್ಗೆ ಯಾನು ಮನಸ ಅಂದ ಅಕ್ಕ. ಯಾನು ಔಟ್ಸೈಡ್ ಒಳ್ಳೆ ಸಂಗೀತಕ್ಕ ಅಂದೆ. ಓಕೆ ಮಿಸ್ ಸೋನು ಅವ್ರು ಬಂದರು. ಗಿಫ್ಟ್ ಮಾಡಿ ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಚಾನಲ್ ಇದೆಯಾ ಸೋನು ಅವರೇ? ಚಾನಲ್ ಇದೆಯಾ? ಫಸ್ಟ್ ಇನಿ ಎನ್ನನೆ ಕಮೆಂಟ್ ಅಂದಂದು ನೀರ್ನನೆ ಕಮೆಂಟ್ ಇರೈಸ್ಯಾರು ரெட் லைவுக்கு போய் என்னன்னு ஃபஸ்ட்டு மினி ಪ್ರೀತಿ ಸಿಸ್ನ ಲೈವ್ ಇತ್ತಲೇ ಅಕ್ಕ. ಸೂಪರ್. ಥ್ಯಾಂಕ್ ಯು ಬಸವರಾಜ್ ಅವರೇ. ಊಟ ಆಯ್ತಾ ಬಸವರಾಜ್ ಅವರೇ? ಓಕೆ ನೋಡಿ, ಇದು ನೀಲಿ ಕೊಟ್ಟಿದ್ದೇನೆಯಾ ಮಿಸ್ ಸೋನು ಅವರೇ? ನಾಗರ ಪಂಚಮಿಯ ಹಬ್ಬದ ಶುಭಾಶಯಗಳಂತ ಹೇಳ್ತಾ ಇದ್ದೀರಿ. ಸೂರ್ಯ ಅವರು ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ. ಮಿಸ್ ಸೋನು ಅವರು ಪಿನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಪಿನ್ ಮಾಡು. ಓಕೆ ಸೋನು ಅವರು ಒಂಜಿ ನಂಬರ್ ಉಳ್ಳೇರು ಮಾರ್ರೆ. ಟೂವಾ ಒಂಜಿ ನಂಬರ್ ಸೋನುಲ ಒಂಜಿ ನಂಬರ್ ಒಂದುಲ ಒಂಜಿ ನಂಬರ್ ಪಿನ್ ಮಲ್ಪರ ಒಂದು ಲೆಜ್. ಓಕೆ ಪಿನ್ ಮಾಡಿದ್ದೇನೆ ಆಯ್ತಾ. ರಂಜಿತ್ ಅವರು ಪ್ರೀತಿನ ಲೈವ್ ಇತ್ತಂಡಕ್ಕ ಯಾನ್ ಬೈಜ್ಜಿ ಯಾನ್ಕಲ್ ದೇವಸ್ಥಾನ ಪೂರ ಪೋದು ಬನ್ನ ಲೇಟ್ ಅನ್ಸ್ ಮುಲ್ಪ ಲೇಟ್ ಮಾರೆ ಪಲ ಇನಿ ಮಾತ್ರ 4 ಗಂಟೆ ಗ್ಯಾರಂಟಿ ಅಂದೆ. SRS. ಓಕೆ ಒನಸಾತಿ ಜಜಡ. ವೆಂಕಟೇಶ್ ಅವರು ಬಂದರು. ಹಾಯ್ ವೆಂಕಟೇಶ್ ಅವರು, ವೆಲ್ಕಮ್. ನಿಗಲ್ನಾಂಡ ಎಂಗಲ ಬೇಗ ಆತ ಎಂಗಳು ಮೂಜಿ ಕಡೆಗೆ ಹೋದ್ ಬತ್ತ ಎಂಗಲ ಒಂಜಿ ಕಡೆಗೆ ಹತ್ತು ಮೂಜಿ ಕಡೆಗೆ ಹೋದ್ ಬತ್ತ ಎಂಕಲ್ನ ಅಮ್ಮನ ಕಲ್ನ ಎಲ್ಲೆ ಬಾರನ್ನು ಕೂಡ ನಿಗ್ಲೇನ ಅಂಡ ಏನೊಂದುಲ್ಲೇರು ಎಂಕಲ್ಲಾಂಡ್. ಸುರೇಶ್ ಅವರು ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ. ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯ್ತಾ. ತರಕಾರಿ ಮಾರೋ ಆಂಟಿ ಮೀನಾಕ್ಷಿ ಅವರು ಬಂದರು. ತರಕಾರಿ ಮಾರೋ ಆಂಟಿ ಮೀನಾಕ್ಷಿ ಅವರೇ ಹಾಯ್ ವೆಲ್ಕಮ್. ಒಂದು ಲೈಕ್ ಕೊಡಿ ಮೀನಾಕ್ಷಿ ಅವರೇ. ಮನಸ್ಸು ತನು ಪಾಡಿ ಒನಸು 4 ಗಂಟೆ ಅವ ಅಂದತಿ ಓಲಿಯವು ಗ್ಯಾರಿಬೋನ್ ಕಾ ಹಮ್ದರ್ದ್. ಸುರೇಶ್ ಅವರೇ ವೆಲ್ಕಮ್. ಹಾಯ್ ಸುರೇಶ್ ಹಾಯ್. ಇಬ್ಬರು ಸುರೇಶ್ ಇದ್ದಾರೆ. ಹಾಯ್ ವೆಂಕಟೇಶ್ ಅವರೇ ವೆಲ್ಕಮ್. ತರಕಾರಿ ಮಾರೋ ಆಂಟಿ ವೆಲ್ಕಮ್. ಮೀನಾಕ್ಷಿ ಆಂಟಿ ವೆಲ್ಕಮ್. ಓಕೆ ಬಾಯ್. ಓಕೆ ಭಟ್ರು ಬರ್ತೀರಿ. SRS. ಯೂಸುಫ್ ಅವರೇ ಹಾಯ್ ವೆಲ್ಕಮ್. ಒಂದು ಲೈಕ್ ಕೊಡೋದು ಲೈಕ್ ಕೊಡಿ ಆಯ್ತಾ. ಗಾರಿಬೋನ್ ಕಾ ಹಮ್ದರ್ದ್. ಸುರೇಶ್ ಲೈಕ್ ಡನ್. ಥ್ಯಾಂಕ್ ಯು ಸುರೇಶ್ ಅವರು, ಥ್ಯಾಂಕ್ ಯು. ಗೀತಾ ಹಿರೇಮಠ ಅವರ ಹಾಯ್. ಗೀತಾ ಹಿರೇಮಠ ಹಾಯ್. ರಂಜಿತ್ ಎನ್ ಅವರು ಬಂದರು. ಹಾಯ್ ರಂಜಿತ್ ಎನ್, ವೆಲ್ಕಮ್.
ಒಬ್ಬರು ರಂಜಿತ್ ಇದ್ದಾರೆ, ಫಸ್ಟ್ ಬಂದಿದ್ದಾರೆ. ಈಗ ಇನ್ನೊಬ್ಬರು ರಂಜಿತ್ ಬಂದರು. ಒಂದು ಲೈಕ್ ಕೊಡಿ, ಲೈವಿಗೆ ಒಂದು ಲೈಕ್ ಕೊಡಿ ಆಯಿತಾ. ಉಮೇಶ್ ಅವರು ಬಂದರು. ವನಸಾಂಡ ಅಂಡ್ ಮೇಮರ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ, ಲೈಕ್ ಕೊಡಿದವರು. ಬುಡ್ಜಿರು ಒಂದು ಲೇರು ವೈದ್ಯರಾ. ಓಕೆ ವೈದ್ಯರು. ಓಕೆ ಬರ್ವೀರಿ ಇನಿ ಪೂರ ಬಿಸಿ ಐತೆ ಬಟ್ ನಕುಲು. ನಿರೂಪ ಅವ್ರು ಬಂದರು. ಹಾಯ್ ನಿರೂಪ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ. ನನ್ನ ಉಡುಪಿಡಾ. ಓಕೆ ಬರ್ವೀರಿ ಉಮೇಶ್ ಅವರು ಬಂದರು. ಹಾಯ್ ಉಮೇಶ್ ಅವರೇ ಇರು ತುಳುತಾರ ಅಂದಿಯೇ ಅಂತ ತುಳುತಾಲು. ವೇರ್ ಆರ್ ಯು ಫ್ರಮ್ ಮ್ಯಾಮ್? ಮ್ಯಾಂಗ್ಳೂರು. ಗಣೇಶ್ ಪುತ್ತೂರ್ ಅವ್ರು ಬಂದರು. ಹಾಯ್ ಗಣೇಶ್ ಪುತ್ತೂರ್ ಅವರೇ ವೆಲ್ಕಮ್. ಲೈಕ್ ಕೊಡೋದವ್ರು ಲೈಕ್ ಕೊಡಿ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಆಯಿತಾ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ನಾಗರ ಪಂಚಮಿ ಆಚರಣೆ ಆಗಿದೆ. ಓಕೆ ಬಾಯ್ SRS ಅವರೇ. ಬೇಗ ಬರಡವೆ ಭಟ್ರು. ಐ ಲವ್ ಕನ್ನಡ ಲ್ಯಾಂಗ್ವೇಜ್. ಓಕೆ ಗಿವ್ ಅವೇ ಮೀ ವಿಠಲ್ ನಾಯಕ್ ಅವರು ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ. ಲೈಕ್ ಕೊಡೋದವ್ರು ಎಲ್ಲರೂ ಒಂದು ಲೈಕ್ ಕೊಟ್ಟು ಬಿಡಿ. ವಿಠಲ್ ನಾಯಕ್ ಅವರೇ ವೆಲ್ಕಮ್. ಗಣೇಶ್ ಪುತ್ರ ದಾದ ನಗರ ಪಂಚಾಯತ್ का डाटा नगर पंचायत क्या है मुझे मालूम नहीं. गणेश और ಎಂತದು ಗಿವ್ ಕುಡ್ಲದಾರೆ ಎಂಚುಲ್ಲಾರೆ ಯಾನು ಹುಷಾರುಲೆ ಈರೆಂಚುಲ್ಲಾರು. ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರ್ಬಿಡಿ, ಕಮೆಂಟ್ ಮಾಡಿ. ಗೋಪಾಲ್ ಅವರು ಬಂದು ವೆರಿಲ ಆಯಿತು. ಗೋಪಾಲ್ ಅವರೇ ವೆಲ್ಕಮ್. ಹಾಯ್ ಗೋಪಾಲ್ ಅವರೇ. ಕಾಫಿ ಆಯ್ತಾ? ಇನ್ನೇಗೆ ಕಾಫಿ ಅಲ್ಲ, ಊಟ ಆಯ್ತಾ ಗೋಪಾಲ್ ಅವರೇ? ಪೂಜೆ ಪುರಾಣಿ ಗೋಪಾಲ, ಪೂಜೆ ಎಲ್ಲ ಆಯ್ತಾ? ರೋಷನ್ ಅವ್ರು ಬಂದರು. ಲೈಕ್ ಆಲ್ರೆಡಿ. ಓಕೆ ಥ್ಯಾಂಕ್ ಯು ರೋಷನ್, ಥ್ಯಾಂಕ್ ಯು. ವೀಣಾ ಅವ್ರು ಬಂದರು. ರಾಯರ್ ಇದ್ದಾರೆ ಅಂತೇಳಿ. ವೀಣಾ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ನಾಗರ ಪಂಚಮಿ ಶುಭಾಶಯಗಳು. ಭೂಮಿಕಾ ಅವರೇ ನಿಮಗೆ ಕೂಡ ಸೇಮ್ ಟು ಯು. ಊಟ ಆಗಿ ಚಾ ಆಯಿತು. ಹೌದಾ ಗೋಪಾಲ? ಅದಕ್ಕೆ ನಾನು ಕೇಳಿದ್ದು ಚಾ ಆಯಿತಾ ಅಂತ ಕೇಳಿಕ್ಕೆ ಹೋದದ್ದು. ನಿಮಗೆ ಇಷ್ಟೊತ್ತಿಗೆ ಆಗ್ತದೆ ಅಲ್ಲ, ಮತ್ತೆ ಬೇಡ ಅಂತೇಳಿ ಊಟ ಆಯ್ತು ಅಂತ ಕೇಳಿದೆ ನಾನು. ಪೂಜೆ ಆಯಿತು, ನಮ್ಮದು ಕೂಡ ಪೂಜೆ ಆಗಿದೆ. ನಾಗದೇವರು ನಿಮಗೆ ಆಯಸ್ಸು ಆರೋಗ್ಯ ಕರೆಸುವಂತವಲ್ಲ ಅಂತಾಗಲಿ. ನಾಗರ ಪಂಚಮಿ ಶುಭಾಶಯಗಳು. ಪ್ರಸಾದನ್ನ ಸೇಮ್ ಟು ಯು. ಇಕ್ಬಾಲ್ ಸಲಾಟಿ ಅವರು ಬಂದರು. ಹಾಯ್ ಇಕ್ಬಾಲ್ ಅವರು ವೆಲ್ಕಮ್. ಲೈಕ್ ಕೊಡಿ, ಲೈಕ್ ಕೊಡೋದು ಲೈಕ್ ಕೊಡಿ. ಉಮೇಶ್ ಅವರು ಬಂದರು. ನಾಗರ ಪಂಚಮಿಯ ಗಮ್ಮತ್ತಾ? ನಂದು ಗಮ್ಮತ್ತು. ಗಟ್ಟಿ ಪುರಾಣಿಯೇ ಗಟ್ಟಿ ಆಂಡು ಪೂಜೆ ಪುರ ಪೋದ್ ಬತ್ತ. ಪ್ರಸಾದನ ಡೀಲ್ ಬಂದ ಮೆಸೇಜು. ಪ್ರಸಾದ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಸಾದ್ ಅವರೇ. ಥ್ಯಾಂಕ್ ಯು. ಪ್ರಸಾದನ್ನ ಒಡೆಬೋದಿತ್ತಾರೆ ನೀ ಪೂಜೆಗೆ? ಎಲ್ಲಿಗೆ ಹೋಗಿದ್ರಿ ಪ್ರಸಾದನ್ನ? ಊಟ ಆಯ್ತಾ ಪ್ರಸಾದನ್ನ? ಅರುಣ್ ಅವ್ರು ಬಂದ್ರು. ಅರುಣ್ ವೆಲ್ಕಮ್. ಒಂದು ಲೈಕ್ ಕೊಡಿ ಅರುಣ್. ಅಲ್ಪ ಪೇರ್ ಮೈಪೇರೆ ನಿಕ್ಕಲ್ನ ಎಂಕಲ್ನ ಇಲ್ಲದಲ್ಪನೆ ಕೈತಲೆ ಮೂಚಿ ಕಡಿಟುಂಡು ಅಲ್ಪನೆ ಎಂಗಲ್ ಇಲ್ಲದ ಕೈತಲೆ. ಅರುಣ್ ಲೈಕ್ ದೀಜಿಯೇ ಏಕ್. ನಮ್ಮ ಮನೆ ಹತ್ತಿರವೇ. ನಿಮ್ದೆಲ್ಲಿ? ಜೀವನ ನಂತರ ಏತ್ ಮೆಸೇಜ್ ಉಂಡತೆ. ಮಧುಸೂದನ್ ಅವರೇ ವೆಲ್ಕಮ್. ಜಾರ್ಖಂಡ್ ಸೇ. ಓಕೆ ಸುಧಾಕರ್ ಕೋಟೆ ಅವ್ರು ಹಾಯ್ ಅಂತ ಹೇಳ್ತಾರೆ. ಹೈಡ್ ಮಾಡಬೇಡಿ, ಟೈಮ್ ಔಟ್ ಕೊಡಿ. ಹೌದೌದು ಟೈಮ್ ಔಟ್ ಕೊಡಿ, ಹೈಡ್ ಮಾಡಬೇಡಿ. ಪ್ರಸಾದನ ಹೈಡ್ ದೆಪ್ಪಲೆ ಅವೇ ಪ್ರಸಾದನ್ನ
ಹೈಡ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆಂಡೆ ವನಸ್ ಅಂತ ಹೇಳಿ ಮುಲ್ಪ ಓರಿ ಏರ ಘಾಟಿ ಪೆದಂಬು ಕಮೆಂಟ್ಸ್ ಪಾಕೊಂದುಲ್ಲೆ ಅಂದತೆ ತುಕಬ ಕಂಚಿತ್ನ ಹೈಡ್ ಮಲ್ಪ್ಲೆ ಅವೇ ಪೆದಂಪಾಡಿ ಹೈಡ್ ಮಲ್ಪ್ಲೆ. ಗೋಪಾಲ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪ್ರಸಾದ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹೇಮಂತ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಿಂಗಪ್ಪ ಅವರು ಹೋ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ಅವರು ಬಂದರು. ಹಾಯ್ ಅಕ್ಕ ಎಂಚೋಲವ್ರು ಯಾರು ಹುಷಾರುಲ್ಲೇ ಸ್ವಾತಿ, ನೀವು ಹೇಗಿದ್ದೀರಾ? ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಲೈವ್ಗೆ ಬಂದವರು ಲೈಕ್ ಕೊಡಿ ಆಯ್ತಾ, ಕಮೆಂಟ್ ಮಾಡಿ ಲೈಕ್ ಕೊಡಿ. ಸ್ವಾತಿ ಅಕ್ಕ ಬರ್ತೀರಂತ ಹೇಳ್ತಾ ಇದ್ದಾರೆ. MNC ಅವರು ಕರ್ನಾಟಕ ಜನತೆಗೆ ನಾಗರ ಪಂಚಮಿಯ ಶುಭಾಶಯಗಳಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ MNC ಅವರೇ ಸೇಮ್ ಟು ಯು. ಉಗ್ರಂ ಅವರು ಬಂದರು. ಉಗ್ರಂ ಅವರೇ ಸಮಾಧಾನ ವೆಲ್ಕಮ್ ಟು ಮೈ ಲೈವ್. ಆಯ್ ಲಕ್ಷು ಅಂತ ಹೇಳ್ತಾ ಇದ್ದಾರೆ. ಲಕ್ಷ ತೀರ್ಥ ಗೊಬ್ಬರ ಡಾರ್ಕ್ ಅವರು ಬಂದರು. ಹಾಯ್ ಎಂಚೋಲ್ಲರ್ಗೆ ಬಂದರೆ ಯಾರು ಹುಷಾರಿಲ್ಲ ಈರೆಂಚೋಲ್ಲರ್ ಡಾರ್ಕ್. ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ. ಕಮೆಂಟ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಉಗ್ರಂ. ಪ್ರಸಾದ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಸಾದ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇಮ್ರಾನ್ ಅವರು ಬಂದರು. ಇಮ್ರಾನ್ ಅವರೇ ಒಂದು ಲೈಕ್ ಕೊಡಿ ಆಯ್ತಾ, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಉಗ್ರಂ ಅವರೇ, ಥ್ಯಾಂಕ್ ಯು. ಪ್ರದೀಪ್ ಅವರು ಬಂದರು. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪ್ರದೀಪ್ ಅವರೇ, ವೆಲ್ಕಮ್. ಲೈಕ್ ಕೊಡಿ ಆಯ್ತಾ, ಒಂದು ಬಂದವರೆಲ್ಲ ಲೈಕ್ ಕೊಡಿ ಆಯ್ತಾ. ಸಬ್ಬಾಗದಿದ್ದರೆ ಸಬ್ಬಾಗಿ, ಲೈಕ್ ಕೊಡುವವರು ಲೈಕ್ ಕೊಡಿ. ಎಲ್ಲರದ್ದು ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ನಾಗವಲ್ಲಿ ಊರು ಯಾವ ಜಿಲ್ಲೆಯಲ್ಲಿ? ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ನಾಗವಳ್ಳಿ ಊರ ಯಾರಿಗಾದ್ರೂ ಗೊತ್ತುಂಟ? ನಾಗವಳ್ಳಿ ಊರು ಯಾವ ಜಿಲ್ಲೆಯಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಮಾರ್ರೆ. MNC ಅವರೇ ನನಗೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಆಯ್ತಾ. ನಾಗವಳ್ಳಿ ಊರು ಯಾವ ಜಿಲ್ಲೆಯಲ್ಲಿದೆ? ಆನ್ಸರ್ ಗೊತ್ತಿದ್ರೆ ಇಲ್ಲಿ ಹೇಳ್ಬಹುದಾಯ್ತಾ. ಭವಾನಿ ಅವರು ಬಂದರು. ಹಾಯ್ ಭವಾನಿ ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ. ಪಂಚಮಿ ಲೆಕ್ಕದ ಶೋಕದ ಸಾಂಗ್ ಪಲ್ಲೆ. ಪಂಚಮಿ ಲೆಕ್ಕದ ದಾಲ ಕಲ್ತಿದ್ಯೆ ಸೋಗದ ಸಾಂಗ್. ತಾಳೆ ಹೂವ ಪೊದೆಯಿಂದ ಜಾರಿ ಹೊರ ಬಂದ, ಅದಷ್ಟಕ್ಕೆ ಬರೋದು. ನಿಮ್ದು ಯಾವ ಊರು ಅಂತೇಳಿ? ನಮ್ದು ಮಂಗಳೂರು. ನಮ್ಗ ಗೊತ್ತುಂಟ ನಿಮ್ಗೆ? ಹೇಳಿ ಗೊತ್ತಿದ್ದವ್ರು ಹೇಳಿ. ಹಾಸ್ಪಿಟಲ್ನಲ್ಲಿ ಇದ್ದಾಳೆ ನಾಗವಲ್ಲಿ, NMC ಹಾಸ್ಪಿಟಲ್ನಲ್ಲಿದ್ದಾಳೆ. ಯಾವುದು ಸಂಗೀತ ಅಂತ ಕೇಳ್ತಾ ಇದ್ದೆ. ನಾಗವಳ್ಳಿ ಊರು ಎಲ್ಲಿ ಉಂಟಂತ ಗೊತ್ತುಂಟಾ? ಎನ್ನ ಅಕ್ಕಗೆ ಬನ್ನಿರ ಈರು ಉಗ್ರಂ ಅವರೇ, ಕೂಲಾಗಿರಿ, ಸಮಾಧಾನ ಮಲ್ಪಲೆ ಉಗ್ರಂ. ಭವಾನಿ ಅವರು ಉಡುಪಿಯಾ? ಓಕೆ, ನಮ್ದು ಮಂಗಳೂರು ರೀ ಭವಾನಿ ಅವರೇ. ನೀವು ಏನು ಮಾಡುತ್ತೀರಾ? ನಾನು ಹೌಸ್ ವೈಫ್. ಪ್ರದೀಪ್ ಅವರೇ, ಲೈವಿಗೆ ಬಂದವರು ಲೈಕ್ ಕೊಡಿ, ಐಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ. ಆ್ಯಡ್ ಮೇಡ್. ಮಾರುತಿ ಅವರು ಬಂದರು. ಮಾರುತಿ ಅವರು ವೆಲ್ಕಮ್. ಒಂದು ಲೈಕ್ ಕೊಡಿ, ಲೈಕ್. ನಮ್ಮದು ಕುಂದಾಪುರ. ನಂಬರ್ ಎಲ್ಲ ಕೊಡ್ಲಿಕ್ಕಿಲ್ಲಲ್ಲ ಇಲ್ಲಿ. ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಬೈದು ಏನು ಪ್ರಯೋಜನ ಇಲ್ಲ, ಟೈಮ್ ಔಟ್ ಕೊಟ್ಟು ಸುಮ್ಮನಿರಿ ಅಂತ ಹೇಳಿದ. ಹೌದೌದು, ನಾನು ದ್ವಾದೇಶಿಗೆ ಕಾತೊಂದುಲ್ಲೆ KG ಗಟ್ಲೆ ಕೋರಿ ಕುರಿ ಕಜಿಪ ಹಾಕೊಂಡು ಅವರೆಲ್ಲ ದಿನೊಂಡತಿ. ನೀವೆಲ್ಲ 7:30ಗೆ ನನ್ನ ಲೈವ್ಗೆ ಬಂದು ಅಂತ ಹೇಳ್ತಾ ಇದ್ದಾರೆ ನೋಡಿ. ಉಗ್ರಂ ಅವರ ಲೈವ್ ಉಂಟು 7:30ಗೆ, ಹೋಗಿ ಸಪೋರ್ಟ್ ಮಾಡಿ ಆಯ್ತು ಅವರಿಗೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸ್ವಾತಿ ಅವರು. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಾವು ನಿಮಗೆ ರಿಟರ್ನ್ ಮಾಡ್ತೇವೆ. ಲೈಕ್ ಕೊಡಿ ಆಯ್ತಾ. ಕರುಣ್ ಅವರು ಬಂದರು. ಕರುಣ್ ಅವರೇ ವೆಲ್ಕಮ್. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮಾರುತಿ ಒಂದು ಲೈಕ್ ಕೊಡಿ, ಲೈಕ್ ಕೊಡೋದ್ರು ಲೈಕ್ ಕೊಡಿ. ಕರುಣ್ ಅವರೇ ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ ಆಯಿತಾ. ನಂದಿನಿ ಅವರು ಬಂದರು. ಹಾಯ್ ನಂದಿನಿ, ವೆಲ್ಕಮ್. ಲೈಕ್ ಕೊಡಿ ಒಂದು. ಗೌತಮಿ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ, ಲೈಕ್. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯಿತಾ. ಇದೇ ಓ ಮೇಡಮ್. ಓಕೆ. ಸ್ವಾತಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಸೋ ಮಚ್. ಸ್ವಾತಿ, ಊಟ ಆಯ್ತಾ ನಿಮ್ಮದು? ಎಲ್ಲರದ್ದು ಊಟ ಆಯ್ತಾ? ಗೌತಮಿ ವನಸಾಣೆ ಆಗಿದೆ, ಊಟ ಆಗಿದೆ ನಂದು. ಊರ ನಮ್ಮದು ಮಂಗಳೂರು.
ಸ್ವಾತಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸಂಗೀತ್ ರಾಮು ಒಂದು ಲೈಕ್ ಕೊಡಿ, ಲೈಕ್ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ನಂದಿನಿ ಅವರು ಓಕೆ ಓಕೆ. ನಂದಿನಿ ಅವ್ರ ಚಾನಲ್ ಇದೆಯಾ? ಚಾನಲ್ ಇದ್ರೆ ಕೊಡ್ತೇನೆ, ಇಲ್ಲದಿದ್ರೆ ರಿಮೂವ್ ಆಗ್ತದೆ ಮತ್ತೆ. ಎಣ್ಣೆ ಇಲ್ಲದ ಜಾಲ್ದಾಯಿ ಜಾಲು ತುದ್ದಾದ ಮಲ್ಪರಿ. ಅಯ್ಯೋ ರಾಧೆ ರಾಧೆ ಅಂತೇಳಿ ರಂಜಿತ್ ಈರು ಒನಸ್ ಮಲ್ಪಲೆ ಅಕ್ಕ ಇಜಿಂದ ಅತ್ತೆ ಬೊಕ್ಕ ಲೈಕ್ ಬಿರದೆ ಎನ್ನಾಡು ಒನಸ್. ರಂಜಿತ್ ನಂದು ಊಟ ಆಗಿದೆಯಾ? ನಂದು ಆಗಾಗಿದೆ. ನಾನು ಒಂದು ಗಂಟೆಗೆ ಮಾಡ್ತೇನೆ ಊಟ. ಲೈವಿಗೆ ಬಂದವರು ಲೈಕ್ ಕೊಡಿ, ಐಡಲ್ ಇರಬೇಡಿ, ಕಮೆಂಟ್ ಮಾಡಿ. ನಿನ್ನ ನೆನಪಲೇ ನಾ ಕಳೆದೋಗುವೆ, ಅದು ಎಲ್ಲಿ ನಾನಿದ್ದರೂ. ಮಾತಾಗಲಿ ಹಾಡಾಗಲಿ. ಓಕೆ ಓಕೆ ಮಾಡ್ತೇನೆ, ಮತ್ತೆ ಮಾಡ್ತೇನೆ. ನನಗೆ ಈಗ ಮಾಡಲಿಕ್ಕೆ ಆಗೋದಿಲ್ಲ ಸಿಯಾನ್ ಅವರೇ, ಕ್ಲೇನ್ ಅವರ ಎಂಥದ ಹೆಸರು ನನಗೆ ಬರೋದಿಲ್ಲ ಮಾರೆ. ಗುಡ್ ಆಫ್ಟರ್ನೂನ್ ರಾಮು, ವೆಲ್ಕಮ್ ರಾಮು, ವೆಲ್ಕಮ್. ದಾದ ಕಜಿಪು ಸಿಸ್ ಎಂಕಿನಿ ದಾದ ಗೊತ್ತನೆ ಒಂಜಿ ಬಿತ್ತು ಪದುಪೆ ಬಕ್ಕ ಅಂಬಡೆ ಒಟ್ಟು ಗೊಂಜಿ ಗಸಿ ಬಕ್ಕ ಕಡಲೆ ಮನೋಲಿ ಬಕ್ಕ ಪಾಯಸ. ಮಾರುತಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಲೈಕ್ ಡನ್ ಅಮ್ಮವ್ರೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು ರಾಮು, ಥ್ಯಾಂಕ್ ಯು ಸೋ ಮಚ್. ಚಾನಲ್ ಇದೆಯಾ ರಾಮು? ಚಾನಲ್ ಇದೆ ಸಿಸ್ಟರ್. ಓಕೆ ಓಕೆ. ಸಂಗೀತ ಅಮ್ಮವರೇ ಟೀ ಅವ್ರ ಕಾಫಿ ಅವ್ರ ಜ್ಯೂಸು ಏನು ತರಲಿ ಅಮ್ಮವರೇ? ನನಗೆ ಏನು ಬೇಡವ ರಾಮು, ನಾನು ಊಟ ಆಗಿದಷ್ಟೇ. ಈಗ ನೀನು ಸಪೋರ್ಟ್ ಮಾಡಾಯ್ತಾ ರಾಮು? ರಾಧೆ ರಾಧೆ ಅಂತ ಹೇಳ್ತಾ ಇದ್ದಾರೆ ಸ್ವಾತಿ ಅವರು. ಉಗ್ರಮ್ ಅವರು ನೋಡಿ, ಉಗ್ರಮ್ ಅವರ ಲೈವ್ ಉಂಟದೆ 7:30ಕ್ಕೆ. ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ, ಅವರಿಗೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಕರುಣಾಕರ್, ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಬ್ಲ್ಯಾಕ್ ಬಾಯ್ ಅವ್ರು ಬಂದರು. ಬ್ಲ್ಯಾಕ್ ಬಾಯ್ ಅವರೇ ಒಂದು ಲೈಕ್ ಕೊಡಿ, ಲೈಕ್. ಐಕ್ ಜಾಲಿಗೊಂಜಿ ಪೊಣ್ಣು ತುವರೆ ಉಂಡು ನೆಕ್ಸ್ಟ್ ಮದುವೆಗೆ ಐಕ್ ಚೂರು ತೋಜಲೆ ಅಕ್ಕ ಒಂಜಿ ಪೋತು ಉಂಡು ಚಾಲಿಗೆ ಜಾಲು ತೋಚುವ ಎಂತಲಿ ಕೋರ್ದಪ್ಪ ಪುಟ್ಟದಿನ ಬೆಳೆಯಿನ ಊರು ಹೋವು ಪಲ್ಲೆ ತುಕ ನಮ್ಮ ತುಳುನಾಡತೆ. ಐ ಆಮ್ ಎ ತುಳುನಾಡತೆ. ರಾಧೆ ರಾಧೆ ಅಂತ ಹೇಳ್ತಾ ಇದೆ ಸ್ವಾತಿ ಅವರು. ಹಾಯ್ ಕ್ರಿಯೇಷನ್, ವೆಲ್ಕಮ್. ಒಂದು ಲೈಕ್ ಕೊಡಿ ಕ್ರಿಯೇಷನ್, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಜಾಲು ನೋಡಿದ್ರೆ ಅವನಿಗೆ ಮನೆಯಲ್ಲಿದೆ ಗೊತ್ತಾಗುತ್ತಿದೆ, ರಾತ್ರಿಗೆ ಬಂದು ಕಳ್ಳತನ ಮಾಡ್ತಾನೆ. ನಂದಿನಿ ನಂದಿನಿಯಾ? ಯಾರಿದ್ದಾರೆ ನಂದಿನಿ ಅವರು ಎಲ್ಲಿದ್ದಾರೆ? ನಂದಿನಿ ಅವರು ಕೊಟ್ಟಿದ್ದೇನೆಯಾ? ರಾಧೆ ರಾಧೆ ಅಂತ ಹೇಳ್ತಾ ಇದ್ರೆ ಎನ್ನ ಚಾನಲ್ ಸಬ್ ಮಾಡಿ ಪ್ಲೀಸ್. ಹೌದೌದು ನೋಡಿ, ನಂದಿನಿ ಅವರ ಚಾನಲ್ಗೆ ಯಾರೆಲ್ಲ ಸಬ್ ಆಗಲಿಲ್ಲ ಸಬ್ ಆಗಿ ಆಯ್ತಾ. ಯುವರ್ ವಾಯ್ಸ್ ಸೂಪರ್. ಥ್ಯಾಂಕ್ ಯು ಎಮ್ ಎನ್ ಸಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಮಾರುತಿ ಒಂದು ಲೈಕ್ ಕೊಡಿ, ಲೈಕ್ ಕೊಡಿ. ಅಕ್ಬರ್ ಹಾಯ್ ಅಂತೇಳಿ. ಹಾಯ್ ಅಕ್ಬರ್, ವೆಲ್ಕಮ್. ಗೋಪಾಲನ ಹಾಯ್. ಬಂಡೆ ಹೊಡೆಯೋ ಕೆಲಸ ಉಂಟು, ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಮೇಡಮ್ ನಿಮ್ಮದು 4 hour ವಾಚ್ ಟೈಮ್ ಇಲ್ಲ ರೀ, ನಂದು ಈಗ ಸ್ಟಾರ್ಟ್ ಆದದಷ್ಟೇ, ಆಗಲಿಲ್ಲ, ಅದಕ್ಕೋಸ್ಕರ ಲೈವ್ ಮಾಡೋದಲ್ಲ. ಪ್ರಾಪ್ತಿ ಆಚಾರ್ಯ ಅವರು ಬಂದರು. ಹಾಯ್ ಆಚಾರ್ಯ ಅವರು, ವೆಲ್ಕಮ್. ರಾಹುಲ್ ಓರ್ವ ನಂಬಿಕಸ್ಥ ಆಟಗಾರ, ಈಗ ನಿವೃತ್ತಿಯಲ್ಲಿದ್ದಾರೆ. ಹೌದಾ? ಸ್ವಾತಿ ಅವರೇ ವೆಲ್ಕಮ್. ಸ್ವಾತಿ ಅವರೇ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಾನು ನಿಮ್ಮ ಒಂದು ಶಾರ್ಟಲ್ಲಿ ಕಮೆಂಟ್ ಮಾಡಿವಿ. ಓಕೆ ಕಮೆಂಟ್ ಮಾಡಿ, ಶಾರ್ಟ್ ವಿಡಿಯೋಗೆ ಕಮೆಂಟ್ ಮಾಡಿ, ಮತ್ತೆ ರಿಟರ್ನ್ ಮಾಡ್ತೇನೆ ಆಯಿತಾ. ನಾನು ಅಂತ ಹೇಳ್ತಾ ಇದ್ದಾರೆ ನಂದಿನಿ ಅವರು. ಮಂತ್ರದೇವತೆ ಬತ್ತಿನ ಓವು ರಾಜ್ಯರ್ದು ಕೇರಳ ರಾಜ್ಯರ್ದೆ. ಯಾನ್ ಕತೆ ಗೊತ್ತಿತ್ತು ಮಾರ್ರೆ ಎಂಕಾಯ್ತಾ. ಸೂಂತ್ಲಾಡಿ ಬರ್ಕಿಗೆ ಲೆತೊಂಬತ್ತಿನತೆ ಮಂತ್ರದೇವತೆನು. ರಾಹುಲ್ ಬ್ಯಾಡ್ ಕಮೆಂಟ್ ಇದ್ರೆ ಹೈಡ್ ಮಾಡಿ ಬಿಸಾಕಿ ಆಯ್ತಾ ಅಂದ. ನನ್ನ ಲೈವ್ಗೆ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಮಾತ್ರ ಎಂಟ್ರಿ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಅವರು. ನಾನು ಯಾಕೆ ಬರಬೇಕು ಮಾರೆ ಬಂಡೆ ಹೊಡಿಲಿಕ್ಕೆ? ಮಾರುತಿ ಅವರೇ ಅಂಧಕಾರ ಅವರೇ ಹಾಯ್ ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ. ಲೈಕ್ ಕೊಡಲಿಲ್ಲ ಯಾರು? ನಾಗವಳ್ಳಿ ಊರು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನದ. ಹೌದಾ? ಅಲ್ಲಿಯಾ ನಿಮ್ಮ ಊರಲ್ಲಿಯಾ ಎಮ್ ಎನ್ ಸಿ ಅವರೇ? ಅಂದಿರಾವುಲು ಇರೇಗ ಸುರುಕ್ಕೆ ಪಂಡ್ರೆ ಆತಿಜ ಯಾನು ಕೋಡೆ ಬೈದೆ ಮಾರೆ ನನಗೆ ಕೋಡೆ ಲೈವ್ ಇತ್ತಡೆ ಮೇನ ರಾಹುಲ್ನ. ನಿಖಿಲ್ ಅವರೇ ವೆಲ್ಕಮ್. ಹಾಯ್ ನಿಖಿಲ್, ವೆಲ್ಕಮ್. ಲೈಕ್ ಕೊಡಿ ಆಯ್ತಾ. ಲೈವಿಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ. ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಆಯಿತಾ.
ವಿಶ್ವ ಅವ್ರು ಬಂದರು. ವಿಶ್ವಾಸ್ ಅವರೇ ವೆಲ್ಕಮ್, ಲೈಕ್ ಕೊಡಿ. ಆತಿಫ್ ಅವ್ರು ಲೈಕ್ ಬೇಕಾ? ಸ್ಟೋರಿ ಹೇಳಿ, ಎಂತ ಸ್ಟೋರಿ ಹೇಳೋದಾ? ಮಲೆನಾಡಿ ಮೂಲೆ ಮ್ಯಾಗೆ ಇತ್ತೊಂದು ಸೊಮ್ನಹಳ್ಳಿ, ಆ ಊರಲ್ಲಿದ್ದೋರೆಲ್ಲ ಲೋಕಾನೇ ಗೊತ್ತಿಲ್ದೋರು, ಇದ್ದಾಳು ಮುದುಕಿ ಬಾರಿ ಜಂಬಗಾತಿ. ಅದಷ್ಟೇ ಬರೋದು ಕತೆ, ಆಯ್ತಾ? ಹಾರರ್ ಸ್ಟೋರಿ ಹೇಳು. ಹಾರರ್ ಸ್ಟೋರಿ ಬರೋದಿಲ್ಲ ಮಾರ್ರೆ. ರಂಜಿತ್ ಹಾರರ್ ಸ್ಟೋರಿ ಬರ್ತದೆ ಆದರೆ ಹೇಳಿ ಮಾರ್ರೆ. ಅಂದ ಅಕ್ಕರ ಅವಳ ಲೈವ್ ಇತ್ತುಂಡು ಅಂದ ಏಲ ಕಮೆಂಟ್ ಮಾಡ ಜನ ತೂಪುಜಿ ಕಾಲಿ ಅಂದಿ ರಾಹುಲು ಚಾಪರಿ ಚಾಪರ್ತಿಜಿ ನಾನೇ ಬರೋಳು ನಾದಿ ರಾಹುಲು ರಂಜಿತ್ ಅನ್ನ ಒಂದೊಂದಲ್ಲಿ ಸಾಜು ಮತ್ತೆ ಸಾಜು ಅವರೇ ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಎಂಕು ಓಲ ಬರ್ಪುಜಿ ಅಕ್ಕ ಹಾರರ್ ಸ್ಟೋರಿ ಯಾನು ಹಾರರ್ ಪದ್ಯ ಅನ್ಬೇಕ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ, ಓಯಿನಿಯ ದೊಡ್ಡಪ್ಪ ಅವ್ರು ಬಂದರು. ಹಾಯ್ ದೊಡ್ಡಪ್ಪ ವೆಲ್ಕಮ್. ನಿಖಿಲ್ ಅವ್ರು ಕೇಳಿದೆ ವನಸಾಗಿದೆಯಾ ನನ್ನದು, ನಿಮ್ದಾಯ್ತಾ? ಓಕೆ ರಾಹುಲ್, ಆದರೆ ನನ್ನ ಕಮೆಂಟ್ ನೋಡಿ ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಪ್ಪ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಊಟ ಆಯ್ತಾ ಸಿಸ್? ಆಗಿದೆ ಊಟ ಆಗಿದೆ. ನಿಮ್ದಾಯ್ತಾ ನಂದಿನಿ ಅವರೇ? ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಮಿಸ್ ಸೋನು ಅವ್ರು ಇಲ್ವಾ ನೋಡಿ? ನಂದಿನಿ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯ್ತಾ? ದೊಡ್ಡಪ್ಪ ಅವರು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಮನೆ ನಿಮ್ಮದು? ನಮ್ಮದು ಮಂಗಳೂರು. ಎಂಕಿ ಇತ್ತೆ ತೇಲಿಯರ ಪುರ್ಸೋತಿಜ್ಜಿ ಅಕ್ಕ ತೇಲೊಚ್ಚಿತ್ತೆ ಆಟ ನನ್ನ ಹತ್ರ ಬೇಡ ಅಂತ ಹೇಳ್ತಾ ಇದ್ದಾರೆ ಉಗ್ರಮ್ಮ ಅವರು. ದೊಡ್ಡಪ್ಪ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ದಾದ ಕಜಿಪೇನಿ ಇನಿ ಬಿತ್ತು ಪದ್ಪೆದ ದಂಟು ಬರ್ಬಿಡತ್ತೆ. ಅವು ಬಕ್ಕ ಒಂದು ಅಂಬಡೆ ಪೂರ ಒಟ್ಟು ಪಾರ್ದು ಗಸಿ ಬಕ್ಕ ಕಡಲೆ ಮನೋಲಿ ಬಕ್ಕ ಪಾಯಸ. ಎಲ್ಲು ಮೇಡಮ್ ಹಾಯ್ ಮೇಡಮ್ ಅಂತೇಳಿ ಎಲ್ಲೂ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ, ಅದು ಲೈಕ್ ಕೊಡಿ. ದೊಡ್ಡಪ್ಪ ಅವರು ಊಟ. ಓ ಸಾರಿ ದೊಡ್ಡಪ್ಪ ಅವರೇ, ನಂದು ಕೈ ಟಚ್ ಆಗಿ ನಿಮ್ಮದು ಮೆಸೇಜ್ ಡಿಲೀಟ್ ಆಯಿತು, ಸಾರಿ. ಸೂಪರ್ ಅಂದರೆ 100 ವರ್ಷ ಬದುಕೋದಕ್ಕೆ ಆಗಲ್ಲ. ಕಾರಣ ಏನು ಗೊತ್ತಾ? 1 ಅತಿಯಾದ ದುರಂಕಾರ, 2 ದ್ವೇಷ, 3 ದಾನ ಮಾಡದಿರೋದು, 4 ಕೋಪ, 5 ಹೌದೌದು 100 ವರ್ಷ ಬೇಡ ಮಾರ್ರೆ, 100 ವರ್ಷ ಯಾಕೆ? 75 ಸಾಕು. ದೊಡ್ಡಪ್ಪ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅಕ್ಷಿತಾ ಅವ್ರು ಬಂದರು. ಹಾಯ್ ಅಕ್ಷಿತಾ ಅವರು ವೆಲ್ಕಮ್. ಹಾಯ್, ಒಂದು ಲೈಕ್ ಕೊಡಿ ಅಕ್ಕ. ಆಡಬೇಡಿ ಇವಾಗ, ಸ್ವಲ್ಪ ಮಾತಾಡಿ. ಓಕೆ ನನಗೆ ಮೆಸೇಜ್ ಓದಲಿಕ್ಕೆ ಪುರ್ಸುತ್ತಿಲ್ಲ ಮಾರ್ರೆ, ಆಗಿದೆ. ಮಾತಾಡಿ ನಂದಿನಿ ಅವರೇ, ಮಾತಾಡ್ತೇನೆ ನಾನು. ಮಂಗಳೂರು ಎಲ್ಲಿ? ಮಂಗಳೂರು ಸುರತ್ಕಲ್. ಮಾರುತಿ ಅವರೇ ಒಂದು ಲೈಕ್ ಕೊಡಿ. ಲೈಕ್ ಬಚ್ಚಂಕೈ ಬೇಡ ನನಗೆ. ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಅಂಜನಪ್ಪ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಅಂಜನಪ್ಪ, ವೆಲ್ಕಮ್. ಗಮ್ಮತ್ತ ಕೆಲವೊಂದಿನ ಗಮ್ಮತ್ತು ವೆಜ್ ತಿನ್ನಿ, ಗಮ್ಮತ್ತಿಂಗ್ಲಿ. ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ. ನೆಕ್ಸ್ಟ್ ಸೀಸನ್ ಸರಿಗಮಪ ವಿನ್ನರ್ ನೀವೇ? ನಾನು ಸರಿಗಮಪ ಹೋದ್ರಲ್ಲ ವಿನ್ನರ್ ಆಗೋದು. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಜೆಂಟ್ಸ್ ಅಂತ. ಓಕೆ ಎಲ್ಲೂ ಜಿ ಆಪ್ ಲೈಕ್ ಕೀಜಿಯೇ ಅವ್ರು ಸಬ್ ಕೀಜಿಯೇ. ವೈಭವ್ ಅವ್ರು ಬಂದರು. ಹಾಯ್ ವೈಭವ್, ವೆಲ್ಕಮ್. ಲೈಕ್ ಕೊಡಿ ವೈಭವ್ ಅವರೇ. ದೊಡ್ಡಪ್ಪ ಅವರೇ ಸೂಪರ್ ಅಂತ ಹೇಳ್ತಾ. ಥ್ಯಾಂಕ್ ಯು ದೊಡ್ಡಪ್ಪ ಅವರೇ. ಆತಿಫ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಪ್ಪ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ವೈಭವ್ ಅವರು ಹಲೋ ಅಂತೇಳಿ. ಹಲೋ ವೈಭವ್, ವೆಲ್ಕಮ್. ಸೂಪರ್ ಮ್ಯಾನ್ ಬರ್ತೀರಾ? ಹಾಯ್ ಸೂಪರ್ ಮ್ಯಾನ್. ಹಾಯ್ ಅಕ್ಕ ಬಂದಲ್ಲಿ ಸೂಪರ್ ಮ್ಯಾನ್ ಆಂಡೆ ಪೂಜೆಪುರ. ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿ ಥ್ಯಾಂಕ್. ಮ್ಯಾಂಗ್ಳೂರಲ್ಲಿ ಎಲ್ಲಿ? ಸುರತ್ಕಲ್. ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಶಾಂತ ಸಿಸ್ ಬರ್ತೀರಾ? ಹಾಯ್ ದುರ್ಗಾ ಸಿಸ್ ಬಂದಲ್ಲಿ. ಹಾಯ್ ಶಾಂತ ಸಿಸ್, ವೆಲ್ಕಮ್. ವನಸಾಂಡೆ ಶಾಂತ ಹಾಯ್ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಪ್ಪ. ಜಗನ್ನಾಥ್ ಶೆಟ್ಟಿ ಅವರು ಬಂದು. ಹಾಯ್ ಜಗನ್ನಾಥ್ ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡಿ ಜಗನ್ನಾಥ್ ಅವರೇ. ಮಾತೆಲ್ಲ ಲೈವ್ಗೆ ಪೋಪೆ ಎನ್ನ ಅಕ್ಕ ಪಾತಿರು ಜವ್ವಿ ಕೋಪ ಎಂಕು ದುರ್ಗಕ್ಕಗೆ ಗೊತ್ತುಂಡು ಎನ್ನ ಅಕ್ಕ ಏರಿಂದ ಅಂದಂದು ಕೋಪನೆ ಅಕ್ಕ ಒಂದೇ ದಿನ ಪೋತ್ ಪಾತಿರ್ವೇರಿಯೇ. ಸುರತ್ಕಲ್ ಸಿಟಿಯ ನಿಮ್ಮವರು? ಹೌದೌದು ಸುರತ್ಕಲ್. ನನ್ನ ಚಾನಲ್ಗೆ ಸಬ್ ಮಾಡಿ ಅಂತ ಹೇಳ್ತೇನೆ ನೋಡಿ. ಇಲ್ಲಿ ನಂದಿನಿ ಅವರಿದ್ದಾರೆ. ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯ್ತಾ? ದೊಡ್ಡಪ್ಪ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿಯಾ? ಆಣ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ದೊಡ್ಡಪ್ಪ ಅವರು. ಥ್ಯಾಂಕ್ ಯು ಸೋ ಮಚ್. ಟೆಂಪಲ್ಗೆ ಪೋಯಿರೋದು ಅಂದಿಯೇ ಪೋದ್ ಬಣ್ಣ ಲೇಟ್ ಆಂಡ್ ಬಕ ಗಟ್ಟಿ ಮಲ್ ಬರೀತೀನಿ ಅಂಚೆ ಲೇಟ್ ಆಂಡ್ ಇತ್ತೆ ಒನಸು 2 ಗಂಟೆಗೆ ಒನಸು ಪುರ ಆದ ಇತ್ತೆ ಬರ್ತೀನಿ. ಮಾರುತಿ ಲೈಕ್ ದೀಜಿಯೇ ಲೈಕ್.
ಪಿನ್ ಐ ಡಿ ಆಲ್ರೆಡಿ ಕನೆಕ್ಟ್. ಓಕೆ ಓಕೆ, ಥ್ಯಾಂಕ್ ಯು ದೊಡ್ಡಪ್ಪ, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತೀರಲ್ಲ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿರಬೇಡಿ. ನೀನೇ ಸಾಕಿದಾಗಿನಿ ಸಂಗೀತಕ್ಕ ಇತ್ತೆ ಜಾಸ್ತಿ ಪೊರ್ತು ಮಲ್ಪಲೆ ಲೈವ್ ಮಾರ್ನಿಂಗ್ ಇತ್ತು ಜತೆ ಈಗ ಓ ಜಾಸ್ತಿ ಪೊರ್ತು ಆಪುಜ್ಜಿಯೇ ಒಂತೆ ಪೊರ್ತು ಮಲ್ಪುನೇನು ನಾನೇ ತಿತ್ತಲು ಒಂದು ಜನ ಕಮ್ಮಿ ಮೂಲ ಸ್ಥಾನಕ್ಕೆ ಪೋದಿತ್ತೆ ಅಕ್ಕ ಅಂದೆ ಸೂಪರ್ ಮ್ಯಾನ್. ಓಕೆ ಓಕೆ ಸೂಪರ್ ಮ್ಯಾನ್. ಸಂಗಪ್ಪ ಅವರು ಬಂದರು. ಹಾಯ್ ಸಂಗಪ್ಪ, ವೆಲ್ಕಮ್. ರಾಜ್ ರೆಡ್ಡಿ ಅವರು ಯುವರ್ ಫ್ರಮ್ ವಿಚ್ ಪ್ಲೇಸ್? ಮ್ಯಾಂಗ್ಳೂರ್. ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಥ್ಯಾಂಕ್ ಯು. ಸಾಂಗ್ ಪಲ್ಲೆ ತುಳು ಸಾಂಗ ಹೆಂಗೆ ಕೊಂಚ ಬರ್ಬಿಡಿ ಎಕ್ಕಸಕ್ಕ. ತುಳುವೆರೆಂಕುಲು ತುಳುವನಾಡುದ ಜೋಕುಲೆಂಕುಲು ಆತ ಬರ್ಬಿಡು ಎನ್ನಕ್ಕ ಪಾತ್ರೆಡ ಮೆಗ್ಗೆ ಕೂಲಾಪೆ. ಓಕೆ ಓಕೆ ಅಕ್ಕ ಬರಡು ಪಾತ್ ಪನ್ಪೆಂಗುಲು ಅವೇ. MNC ಮೇಡಮ್ ನಿಮ್ಮ ಓಲೆ ಸೂಪರ್ ಆಗಿ. ಥ್ಯಾಂಕ್ ಯು MNC ಅವರು, ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟ ಇದು, ಅದಕ್ಕೆ ಹೇಳುದು ನಾನು. ಈ ರಿಜ್ಜಾನಿನ ಈ ಬಾಳು ಬಾರಿ ಶೂನ್ಯ ಅಕ್ಕ, 5 ಮಿತ್ತು ಪೋಪ್ ಈ ರಂಜಿತ್ನ ಮೇಲೆ ರಾಜ್ ರೆಡ್ಡಿ ಮ್ಯಾಂಗ್ಳೂರ್ ಗ್ರೇಟ್ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಪ್ಪ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಎಂಕ್ಲಿನ ಮೂಲಸ್ಥಾನ ನಿಕ್ಲೇನಲ್ಪ ಅಕ್ಕ ಅಂದೆ ಒಲ್ಪಯೇ ಸೂಪರ್ ಮ್ಯಾನ್ ಪಲ್ಲೆ ತುಕ. ಮಾರುತಿ ಅವರೇ, ಅನೀಶ್ ಅವ್ರು ಬಂದರು. ತುಳು ಪದ ಪಲ್ನೆ ಎಡ್ಡೆದ ಪನೊಂದುಲ್ಲೇರು ಓ ಪಲ್ನೆ ತುಕ ಒಂಜಿ ರಿಲಿಕ್ಸ್ ಪಾಡ್ಲಿ ಗೊತ್ತಿತ್ತಿನ ಪನ್ಪೆ. ಶಾಂತಸಿ ಸಪೋರ್ಟಿಂಗಲ್ಲಿದ್ದಾರೆ. ರಾಜ್ ರೆಡ್ಡಿ ಅವರು, ಐ ಎಮ್ ಫ್ರಮ್ ಬೈಂದೂರು. ಓ ಬೈಂದೂರಿನವರ ನೀವಾ? ಓಕೆ ಓಕೆ. ಶ್ರೀಕೃಷ್ಣ ಶಾಂತಸಿ ಸಪೋರ್ಟಿಂಗಲ್ಲಿದ್ದಾರೆ. ಸೂಪರ್ ಮುಕ್ಕನೆ ಅಂದೆ ಆರ್ನ ಪುದರ್ದಾದ ಆಕೆನೊಂದುಲ್ಲೇರು ಏರ್ನಯ್ಯೇ ದುರ್ಗಕ್ಕನ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಶಾಂತಸಿ ಸಪೋರ್ಟಿಂಗಲ್ಲಿದ್ದಾರೆ. ಅಲೆ ಹೊಟ್ಟೆ ಅಂಜಿತು. ಶಾಂತಸಿ ಸಪೋರ್ಟಿಂಗಲ್ಲಿದ್ದಾರೆ. ಮೇಡಮ್ ಇನ್ನು 2-3 ವರ್ಷದಲ್ಲಿ ನೀವು ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಅಂತ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಭದ್ರ ಕುರುಚಿ ನಿಮ್ಮ ಸಪೋರ್ಟ್ ದುರ್ಗಕ್ಕನಿಗೆ ಸ್ಫೂರ್ತಿ ಅಂತ ಹೇಳ್ತದೆ. ಆಯನ ಕೋಲತೂಲೆ ಸಂಗೀತಕ್ಕ ಅಂದಿ ಶಾಂತಸಿ ಸಪೋರ್ಟಿಂಗ್ ಅಲ್ಲಿದ್ದ. ಸೂಪರ್ ಮ್ಯಾನ್ ಗಿಡತಿನೇ ಅಂದಿ ಗಡಿ ಬರ್ಪೆ ಕೂಡ ಬರ್ಪೆ. ಮಾರುತಿ ಅವರು ಹಾಯ್ ತೂಲೆ ಉಪತ್ರ ಕೊಡ್ತು. ರಾಧನಾ ಪಂಡರ್ ಸಂಗೀತಕ್ಕ ಮಗಕ್ಕೆ ಗರ್ವಳು ಯಾನ್ ಪಂಡೆ ಪೊಪ್ಪ ಜೀದಿರು ಪೋದು TV ತೂಲ ಉಲೈ ಪನ್ಯಾನ್ ಬಕ್ಕ ಆಗಿತ್ತೆ. ನಾನು ಟ್ಯೂಷನ್ ಪೋರಣ ಅಂತ ಕೊಡ್ತಾಯಕ್ಕ. ದೊಡ್ಡಮ್ಮ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಈಗ ನಾ ಪುದರ್ದಾದ ಸಂಗೀತಯೇ ಕಪ್ಪು ಸಿಸ್ನ ಲೈವ್ ಅವೊಂದುಂಡು. ಓ ಕಪ್ಪು ಸಿಸ್ ಲೈವ್ ಬತ್ತೀರಾ? ಓ ಶೇ ಯಾನ್ ತೂತುಜಿಯೇ ಹೊಸ ಆಸೆಲು ಮೂಡ್ನಾಗ ಪಿರ ತೂಯನ ಸಾಂಗ್ ಅದು ಬರ್ಪುಜಿ. ಹೊಸ ಆಸೆಲು ಮೂಡುನಗ ಪಿರ ತೂಯೇನಾ ಆತ ಲಿರಿಕ್ಸ್ ಆತೆ ಮಾಡಿನ ಆತ. ಚಿನ್ನದ ಓಲೆ ಮಾಡಿಸಿಕೊಳ್ಳ ಬೇಡವ, ಚಿನ್ನದು ಬೇಡ, ಚಿನ್ನದು ರೇಟ್ ಜಾಸ್ತಿ ಆಗಿದೆ ಅಲ್ಲವ ಚಿನ್ನಕ್ಕೆ, ಎಲ್ಲಿಂದ ಕೊಡುದು ಅಕ್ಕ? ನಾನು ಲೈಕ್ ಕೊಟ್ಟಿಲ್ಲ ದುರ್ಗಕ್ಕ. ಹೌದಾ? ನೀನು ಕೊಡಿ ಲೈಕ್ ಕೊಡಿದವ್ರು ಲೈಕ್ ಕೊಡಿ. ನನಗೆ ನೆನಪೇ ಇಲ್ಲ ಹೇಳಲಿಕ್ಕೆ ಅಂದ ಅಕ್ಕ. ಎಡ್ಡೆ ಮಸ್ತಿ ಮಲ್ಪೆ ಲಕ್ಷ ಆತೆ ಅಕ್ಕ ಪಣೊಂದುಲ್ಲೇರ ಅಂದ್ರೆ ಲಕ್ಷ. ಅನೀಶ್ ಅವರು ನಗ್ತಾ ಇದ್ದಾರೆ. ಯಾಕ್ರಿ ನಗುದು ಅನೀಶ್? ರಂಜಿತ್ ಬಂದು ತಿಳ್ಕೊಂಡು ಅಯ್ಯೋ ದೇವ. ಹೊಸ ಆಸೆಲು ಮೂಡನಗ ಪಿರ ತು ಏನ. ಊಟ ಆಗಿದೆ ಅನಿಲ್ಲ, ನಿಮ್ದಾಯ್ತಾ ಊಟ? ರಾಹುಲ್ ಪೋರ್ಚಿ ಹೆಣ್ಣು ಮಕ್ಕಳ ಭದ್ರಕೋಟೆ ಅಂದಂದ್ರೆ ರಾಹುಲ್ ಮಸ್ತ್ ಸಪೋರ್ಟ್ ಮಾಡ್ಪೇರು ಮಾತಿರ್ಲ ಒಂದು. ಅನಿಲ್ ಅವರು ಏನಾಯ್ತು ಅನಿಲ್ ಅವರೇ? ಊಟ ಆಗಿದೆ ನಂದು, ನಿಮ್ದಾಯ್ತಾ? ಈ ಸೂಪರ್ ಮನ್ ಎಂಚುಲ್ಲರಿಯೇ ಪನೊಂದುಲ್ಲೇರು ಸೂಪರ್ ಮ್ಯಾನ್ ಎಂಚುಲ್ಲರಾ ಅಕ್ಕ. ಎನ್ನ ಮೆಸೇಜ್ ಓದಿಜ್ಜಿ, ಎನ್ನ ಮೆಸೇಜ್ ಎನ್ನ ಅಕ್ಕಗೆ ತೋಜಿಜ್ಜಿ ಆವಡಕ್ಕ ತೋಜುನು ಈನ ಮೆಸೇಜ್ ಯಾನು ಓದುವೆ. ಕೆಲವು ಹೆಂಗೆ ಕೊಡದೆ ನಾವು ಕೆಲವೊಂದು ಭಾಷೆ ಉಂಡತಿ ಅವು ಯಾನ್ ಪನ್ಪು ಜೈಕೋಸ್ಕರ ಯಾನ್ ಪನ್ಪು ಓದುಜಿ. ಈರು ಯಾನು ಈತು ಪಾತಿರೋದಿಲ್ಲ ಉಗ್ರಮ್ಮು ಇರು ಕುಲ್ಲೆ ಮೂಲು
ಅವೇ ರಾಹುಲ್ ಒಂತುಲೆ ಪೋಚಿತೆ ಮಂದರ ಸಿಸಿ ಬರ್ಪೇರು ಪಾತೆರ್ಪಗ ಸಾಂಗ್ ಪಲ್ಲೆ ಅವ ಸೋಕುದ ಸಾಂಗ ಯಾನು ಸೌಖ್ಯ ರಂಜಿತ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಸರಿಗಮ್ಮ ಆರಾಮಿದ್ದಿ. ಲೈವ್ಗೆ ಬಂದು ಲೈಕ್ ಕೊಡಿ, ಹೈಡಲ್ಲಿ ಬಿಡಿ, ಕಮೆಂಟ್ ಮಾಡಿ ಆಯ್ತಾ. ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಆಗಿದೆ ಅಕ್ಕ. ನಾನು ನಮ್ಮ ಹುಡುಗಿ ಇಬ್ಬರು ಕೂಡಿ ಊಟ ಮಾಡಿ ನಾನು ಅಂಗಡಿಗೆ ಬಂದೆ. ಹೌದಾ, ಹಾಗಾದ್ರೆ ಇವತ್ತು ಸ್ಪೆಷಲ್ ಡೇ ಅಲ್ವಾ ಅನಿಲ್ ಅವರೇ? ಈರ್ನ ಮಗನ ಪುದರ್ದಾದೆ ಲಕ್ಷ ಇಜ್ಜಿ ರಾಹುಲು ಈರು ದೇಶದ ಭದ್ರಕೋಟೆ ಇರೆಗೆ ಪಂದೆ ಅಲ್ಪ ಮಲ್ಲ ಚೇರುಂಡು ತೂಲೆ ಅಂದು ಕುಲ್ಲೆ ಅಲ್ಪವೇ ಸಾಂಗ್ ಹೇಳಿ. ಐ ಆಮ್ ಟೀಚರ್ ಅಂತ ಹೇಳಿದೆ. MNC ಅವರೇ, ನೀವು ಟೀಚರಾ? ಓಕೆ. ಶಾಂತಕ ಕೊಂಚ ಸಾಂಗ್ ಅವೇ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ನನ್ನಕ್ಕ ಮಾತಾಡಿಸೋಲ್ಲ, ಎನ್ನ ಅಕ್ಕ ಮಂದರಕ್ಕ ಮೆಗ್ಗಿಡ ಕೋಪ ಅವಡು ಇಜ್ಜಿತ್ತು ಬನ್ನ ಪಾತಿರ್ಗ ನಮ್ಮ ಅವೇ. ಸಂಗಪ್ಪ ಅವರು ಹಾಯ್ ಅಂದೆ. ಸಂಗಪ್ಪ ಅವರೇ ಒಂದು ಲೈಕ್ ಕೊಡಿ, ಸಪೋರ್ಟ್ ದಿಸ್ ಚಾನಲ್ ಅಂತ ಹೇಳ್ತಾ ಇದ್ದಾರೆ ಉಗ್ರಮ್ಮ ಅವರು. ಶಾಂತಿ ಸಿಸ್ಟರ್ ಹೇಳ್ತಂದಿಲ್ಲ. ಸಮದವರು ಹಾಯ್ ಸಮದವರು ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಬಾಯ್ ಅಂತೆ ನಿಖಿಲ್ ಸಾಲಿನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಬಂದು ಲೈವಿಗೆ ಬಂದು ಲೈಕ್ ಕೊಟ್ರಿ, ಸ್ವಲ್ಪ ನಮ್ಮೊಟ್ಟಿಗೆ ಸಮಯ ಕಳೆದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು. ಸೂಪರ್ ಮನ್ ಓರ್ವ ತಂಡದ ಹಿರಿಯ ಅನುಭವಿ ಆಟಗಾರೆ ಮಾತೇರ ಕೇಳಿ ಯಾರಿಗೆ ಎಡ್ಡೆ ರೆಸ್ಪೆಕ್ಟ್ ಕೊರ್ಲೆ ಪನೊಂದುಲೆ ರಂಜಿತ್ ಅಂದು ಸರಿಯಾಗಿ ಹೇಳಿದ್ರಿ ರಂಜಿತ್ ನೀವು. ಉಮೇಶ್ ಅವ್ರು ಬಂದ್ರು, ಎನ್ನ ಬರ್ತ್ಡೇ ಅಕ್ಕ ಇನಿ ಅಂದೆ. ಹ್ಯಾಪಿ ಬರ್ಡೇ ಉಮೇಶ್ ಅವರೇ, ಹ್ಯಾಪಿ ಬರ್ಡೇ. ಶಾಂತ ಪ್ರವೀಣ ಲೈಕ್ ಕೊಡಿ. ಹೌದೌದು, ಫಸ್ಟ್ ಲೈಕ್ ಕೊಡಿ ಆಯ್ತಾ. ಹೌದಕ್ಕ ಅಂತ ಹೇಳ್ತಾ ಇದ್ದಾರೆ. ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ. ಜತ್ತು ಅವ್ರು ಬಂದ್ರು. ಹಾಯ್ ಜತ್ತು ಅವರು, ವೆಲ್ಕಮ್. ಹೈಡಲ್ಲಿ ಇರೋರೆಲ್ಲ ಲೈಕ್ ಕೊಡಿ. ಹೌದದು, ಲೈಕ್ ಕೊಡಿ ಆಯ್ತಾ. ರಾಹುಲ್ ಆಂಡ ಈರು ಏರ್ಲ ಬ್ಯಾಡ್ ಕಮೆಂಟ್ ಮಾಡ್ತಂಡ ಈರು ಒಟ್ರಾಸಿ ನೆರೊಚ್ಚಿ ಬ್ರೋ ಎಂಚಿನ ಇತ್ತಂಡಲ್ಲ ಎಂಕುಲು ಪಾತಿರುವ ಈರು ನೆರ್ಪೆರೆ ಪೋಚಿ ಒಟ್ರಾಸಿ ಪನೊಂದು ನೇರು. ಉಮೇಶ್ ಅವರು ನನ್ನ ಅಪ್ಪ ಅಂತ ಹೇಳ್ತಾ ಇದ್ದಾರೆ. ಉಮೇಶ್ ಅಂದ್ರೆ ನನ್ನ ಅಪ್ಪ. ಓ, ಉಮೇಶ್ ಅಂದ್ರೆ ನಿಮ್ಮ ಅಪ್ಪವ? ಈಗ ಬರ್ತೀನಿ ಯಾರದು ಮಾರ್ರೆ, ನಿಮ್ಗೆ ಹೇಳಿಕ ನಿಮ್ಮ ಹೆಸರು ಹೇಳಿ ಉಮೇಶ್ ಅವ್ರಿಗೆ, ನಿಮ್ಮ ಹೆಸರು ಹೇಳಿ. ಪಾಯಸ ಹೋಯ್ತಾ ಅಕ್ಕ? ಸಾಬಾಕಿ ಅತ್ತಿಯೇ ಕಾರ್ನದ ಪಾಯಸ, ಕಾರ್ನ್ ದಿನ ಕನ್ನಡ. ಜತ್ತು ಅವರೇ ಲೈಕ್ ಕೊಡಿಲ್ಲ ಜತ್ತು ಅವರೇ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ದೀಜಿಯೇ ಜತ್ತೂಜಿ. ಹಾಯ್ ಗಡ್ಡು ಅವರೇ ಲೈಕ್ ಕೊಡಿ. ಲೈಕ್ ಒಂಜಿ ಪದ್ಯ ಪನ್ನೋಡ ಓಲಾವಾ ಎಕ್ಕಸಕಾವಾ ಎಕ್ಕಸಕಲ ಅಕ್ಕ ಪಡೆದು ಲೆಪ್ಪುನ ಕುಲು ಬತ್ತೆರಿತ್ತಲ ಎಕ್ಕಸಕಲ ಓ ರಾಮ ಓ ಧೂಮ ರಾಮ ಧೂಮ ಸೋಮ ಔಲಿ ಏರು ಉಲ್ಲೆರಿಯ ಮಲ್ಲ ಬೊಂಡ ಕೆತ್ತದು ಕೊರ್ಲೆಯ ಮಂಡೆ ನಿಲ್ಕೆ ನೀರು ಕೊಟ್ಟದು ಬೆಂದರ ಕೈ ಪೊಡು ಕೊಟ್ಟಿ ಚೆನ್ನಯ್ಯ ಎಣ್ಣೆ ಪಾರ್ದು ಪೊರ್ಲು ಮೀಯೊಡು ಎಕ್ಕಸಕಲ ಅಕ್ಕ ಪಂಡದು ಲೆಪ್ಪುನ ಕುಲು ಬತ್ತೆರಿತ್ತಲ. हेलो सिस्टर, और आई एम फाइन रविंद्र जी, आप लाइक दीजिए. ಸರಿ ಕನ್ನಡ ದಿನ ಅಂತ ಹೇಳ್ತಾ ಇದ್ದಾರೆ. ಆಯ್ದಾನೆ ಬಿಂಗಿರಿ ಕಟ್ಟು ನೀರಿನ ಅವು ಹಂಚಿನಿ ಹೆಸರು ಸಾನ್ವಿ ಅಂತ ಹೇಳ್ತೇವೆ. ನನ್ನ ಹೆಸರು ಸಾನ್ವಿ. ಓಕೆ ಸಾನ್ವಿಯಾ, ಹ್ಯಾಪಿ ಬರ್ಡೇ ಸಾನ್ವಿ. ಹಾಯ್ ಕರಣ್, ವೆಲ್ಕಮ್. ದಿ ಎಂಡ್ ಬಂದರು, ದಿ ಎಂಡ್ ಲೈಕ್ ದೀಜಿಯೇಕ್. ಹಾಯ್ ಹಲೋ ಪಿನ್ ಐಡಿಗೆ ಕನೆಕ್ಟ್. ಹೌದೌದು ನೋಡಿ, ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯ್ತಾ. ಯು ನೋ ಸಾಂಗ್. ಓಕೆ ದಿ ಎಂಡ್, ಅದು ಕೆಲವರು ಕೇಳ್ತಾರೆ